ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿರುವ ವೈತರಣಿ ನದಿಯ ಬಗ್ಗೆ ತಿಳಿದುಕೊಳ್ಳೋಣ. ಪಾಪವನ್ನು ಮಾಡಿರುವ ಆತ್ಮಗಳಿಗೆ ನರಕದಲ್ಲಿ ಹಲವು ರೀತಿಯ ಶಿಕ್ಷೆಗಳನ್ನು ನೀಡಲಾಗುತ್ತದೆ ಎನ್ನುವ ಮಾಹಿತಿಯನ್ನು ನಾವೆಲ್ಲ ತಿಳಿದಿದ್ದೇವೆ. ಆದರೆ ಸ್ವರ್ಗ ಅಥವಾ ನರಕವನ್ನು ಸೇರಬೇಕೆಂದರೆ ಈ ವೈತರಣಿ ನದಿಯನ್ನು ಕಡ್ಡಾಯವಾಗಿ ದಾಟಲೇಬೇಕು. ಗರುಡ ಪುರಾಣದಲ್ಲಿ ತಿಳಿಸಿರುವ ಪ್ರಕಾರ ಸತ್ತ ನಂತರದ 13ನೇ ದಿನದ ನಂತರ ಆತ್ಮದ ಪ್ರಯಾಣ ಆರಂಭವಾಗುತ್ತದೆಯಂತೆ. ಸುಮಾರು ದೂರಗಳಷ್ಟು ಪ್ರಯಾಣಿಸಿದ ನಂತರ ಪ್ರಯಾಣದ ಮಧ್ಯದಲ್ಲಿ ವೈತರಣಿ ನದಿ ಸಿಗುತ್ತದೆ. ವೈತರಣಿ ನದಿಯು ಮೃತ ವ್ಯಕ್ತಿಗಳ ಕರ್ಮಗಳಿಗೆ ಅನುಸಾರವಾಗಿ ಅನುಭವ ನೀಡುತ್ತದೆಯಂತೆ. ತನ್ನ ಜೀವಿತದ ಅವಧಿಯಲ್ಲಿ ಕೇವಲ ಒಳಿತನ್ನೇ ಮಾಡಿರುವ ಸತ್ಯನಿಷ್ಠ ಆತ್ಮಗಳಿಗೆ ವೈತರಣಿ ನದಿಯು ಸುಂದರವಾಗಿ ಮನಮೋಹಕವಾಗಿ ಕಾಣಿಸುತ್ತದೆಯಂತೆ. ಆದ್ದರಿಂದಲೇ ಆ ಆತ್ಮಗಳು ನದಿಯನ್ನು ಸುಲಭವಾಗಿ ದಾಟುತ್ತವೆಯಂತೆ. ಇನ್ನು ಪಾಪ ಕರ್ಮಗಳನ್ನು ಮಾಡಿರುವ ಪಾಪಾತ್ಮಗಳಿಗೆ ವೈತರಣಿ ನದಿಯು ತನ್ನ ನಿಜ ಸ್ವರೂಪದಲ್ಲಿ ರಕ್ತ, ಮಾಂಸ, ಕೀವು, ವೀರ್ಯ, ಎಂಜಲು, ಜೊಲ್ಲು, ಮಲಮೂತ್ರಗಳಿಂದ ಹಾಗೂ ಬೆಂಕಿಯ ಜ್ವಾಲೆಗಳಿಂದ ತುಂಬಿಕೊಂಡಿರುವಂತೆ ಗೋಚರವಾಗುತ್ತದೆಯಂತೆ. ಭೂಮಿಯ ಮೇಲೆ ಇರುವುದಕ್ಕಿಂತಲೂ ಕ್ರೂರವಾಗಿರುವ ಮಾಂಸಾಹಾರಿ ಜೀವಿಗಳು, ಮೊಸಳೆಗಳು, ಕ್ರಿಮಿಗಳು ಆ ನದಿಯಲ್ಲಿ ಕಾಣಿಸುತ್ತದೆಯಂತೆ. ಈ ಭಯಾನಕ ನದಿಯನ್ನು ನೋಡಿದ ಪಾಪಿ ಆತ್ಮಗಳು ಆ ನದಿಯಲ್ಲಿ ಇಳಿಯಲು ಹಿಂದೇಟು ಆಗುತ್ತದೆಯಂತೆ. ಆದರೆ ಆ ನದಿಯನ್ನು ಈಜುತ್ತಾ ದಾಟದಿದ್ದಲ್ಲಿ ಆ ಆತ್ಮಕ್ಕೆ ಮುಕ್ತಿ ಸಿಗುವುದಿಲ್ಲವಂತೆ. ಆ ಕಾರಣದಿಂದಲೇ ಅನೇಕ ಚಿತ್ರ ಹಿಂಸೆಗಳನ್ನು ಅನುಭವಿಸುತ್ತಾ ಅಳುತ್ತಾ ಚೀರಾಡುತ್ತಾ ಪಾಪಿ ಆತ್ಮಗಳು ವೈತರಣಿ ನದಿಯನ್ನು ದಾಟುತ್ತವೆಯಂತೆ. ಆದರೆ ಪಾಪವನ್ನು ಮಾಡಿದ್ದರೂ ಸಹ ಜೀವನದಲ್ಲಿ ಒಮ್ಮೆಯಾದರೂ ಯೋಗ್ಯರಾದವರಿಗೆ ಗೋದಾನ ಮಾಡಿದ್ದರೆ ಅಥವಾ ಪ್ರತಿನಿತ್ಯ ಶಿವ ಪಂಚಾಕ್ಷರಿ ಮಂತ್ರ ಜಪಿಸುತ್ತಿದ್ದರೆ ಅಥವಾ ಶಿವರಾತ್ರಿ ವ್ರತ ಮಾಡಿದ್ದರೆ ಅಥವಾ ಒಮ್ಮೆಯಾದರೂ ವೈಕುಂಠ ಏಕಾದಶಿ ವ್ರತ ಮಾಡಿದ್ದರೆ ಅರ್ಧ ದೂರ ಸಾಗಿದ ನಂತರ ವೈತರಣಿ ನದಿಯನ್ನು ಸುಲಭವಾಗಿ ದಾಟಲು ಯಮದೂತರು ಸಹಕರಿಸುತ್ತಾರಂತೆ. ಪ್ರತಿನಿತ್ಯ ಶಿವ ಪಂಚಾಕ್ಷರಿ ಮಂತ್ರ ಜಪಿಸುವ ಮೂಲಕ ಸುಲಭವಾಗಿ ಮೋಕ್ಷವನ್ನು ಪಡೆಯಬಹುದು ಎಂದು ಹೇಳುವ ಮೂಲಕ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.